ನಮಸ್ಕಾರ ಮಾತರಿಗಳ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನಿ ಓ ದಿನ ಗೊತ್ತುಂಡೆ ಶುಕ್ರವಾರ ಮಧ್ಯಾಹ್ನ ವನಸ್ಪುರ ಆತಜಿ ಇನಿ ಒಂಚೂರು ಕ್ಲೀನಿಂಗ್ ದ ಪೂರ ಬೇಲೆ ಇತ್ತು ಮಸ್ತ್ ಅಂತೆ ಕಾರ್ನರ್ ಪೂರ ಕ್ಲೀನ್ ಮಲ್ಪರೆ ಇತ್ತು ಆಯ್ತಾ ವೀಡಿಯೋದೆಲ್ಲ ಮಲ್ತಿದ್ಜಿ. ಸೊ ಅಂಚ ಅದು ವನಸ್ ಮಲ್ಪುನ ಲೇಟ್ ಆಂಡ್ ತನಿಷ್ಲ ಮೇರ್ಲ ಬರರೆ ಜಸ್ಟ್ ಒಂದು 5 minutes ಮಾತ್ರ ಬಾಕಿ ಇರೋದಿನಿ ಇತ್ತೆ ಒಂಚೂರು ಟೈಮ್ ತಿಕ್ಕಿನಿ ಕಾಂಡಿಡ್ದಿಚ್ಚಿ ಕಂಡಾಪಟ್ಟೆ ಬಿಸಿ ಇತ್ತೆ. ಸೊ ಅಂಚ ಅದು ವೀಡಿಯೋ ಮಲ್ಪರೆಲ್ಲ ಆತಜಿ ಈ ಕ್ಲೀನಿಂಗ್ ದ ಬೇಲೆನ್ ಪಿರ ಕ್ಯಾಪ್ಚರ್ ಮಲ್ತೊಂದು ಕೂಡ ನಾನು 3 o'clock 4 o'clock ಅವು. ಸೊ ಅಂಚ ಅದು ವೀಡಿಯೋ ಮಲ್ತಿಜಿ ಇತ್ತೆ ಬರ್ಪೇರು ನಾನು 5 minutes ಬರ್ವೇರು ಪನಾರ ಆಪುಜಿ ಅನಿಕಲ್ಡ ಪಾತ್ರೆ ಒಂದು ಪುನಗನೆ ಬರ್ವೇರು ಅಂಚನೆ ಲಾಸ್ಟ್ ವೀಡಿಯೋ ಒಂಚೂರು ಎಡ್ಡೆ ತೂತಾರೆ ಆಯ್ತಾ ಪಿರಾವ್ದ ವೀಡಿಯೋ ನಾನು ಅವು ಸಿಂಗಲ್ ಡಬಲ್ ಡಿಜಿಟೇ ಉಂಡು 3 digit ಪೋತಿನೇ ಇಜ್ಜಿ ಬೊಕ್ಕೊಂಜಿ ವಿಷಯದ ಪಂಡ ರೂಪೇಶ್ ಶೆಟ್ಟಿಗೆ ಯಾನ್ ವೋಟ್ ಮಂತದೆ ಯಾನ್ ರಾತ್ರಿಡೆ ಅಪ್ಡೇಟ್ ಮಲ್ತದೋಡು ಕಮ್ಯುನಿಟಿ ಪೋಸ್ಟಡ್ ಅಪ್ಪಗ ನಿಕಲಿಗೆ ಏರಾಂಡೆಲ್ಲ ಮರೆತದಿತ್ತೆಡ ವೋಟ್ ಮಂತದಲ್ಲಿ. ಬಟ್ ಯಾನ್ ಪಾಡ್ನಾಗ ಒಂಚೂರು ಲೇಟ್ ಆಡು 10 o'clock ದಾದನ ವೋಟಿಂಗ್ ಲೈನ್ ಮುಗಿದಿತ್ತು ಫ್ರೈಡೇ. ಸೊ ಇನಿ ಕಾಂಡೆ ಪಂಡ ಇನಿ ಫ್ರೈಡೇ ಐತೆ 10 o'clock ಮುಗಿದಿಡು ಯಾನಿನ್ಯ ಕತ್ತಲೆ ಮುಟ್ಟ ಉಂಡು ದಾದನ ಅಂದ್ ಬೊಕ್ಕ ಮಮ್ಮಿನ ಮೊಬೈಲ್ ಪೂರ ದೆತ್ತೊಂದು ಆರ್ನ ಮೊಬೈಲ್ ಇಡು ವೋಟ್ ಆ್ಯಪ್ ಡೌನ್ಲೋಡ್ ಮಂತು ನಾಡ್ವೆ ವೋಟಿಂಗ್ ಲೈನ್ ಕ್ಲೋಸ್ ಆದ್ಪೋತುಂಡು ಆಂಟಿನ ಕಲ್ಲ ಪೂರ ಮೊಬೈಲ್ ಇಡ್ಲ ಪೋದು ವೋಟ್ ಪಾಡೋಡು ಅಂದೆ ನಿನ್ನಿ ರೂಪೇಶ್ ಶೆಟ್ಟಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಯಾನ್ ಒಂಚೂರು ಲೇಟ್ ಮಂತೆ ಕೋಡೆನೇ ಯಾನ್ ವೋಟ್ ಮಂತಿದೋಡು ಯಾನ್ ಫ್ರೈಡೇ ಫುಲ್ ಡೇ ಉಂಡ ಅಥವಾ ಮಧ್ಯಾಹ್ನ ಮುಟ್ಟ ಅಂಡಲ್ಲ ಉಪ್ಪು ಅಂದೇನೆ. ಬಟ್ ಅವು ಇತ್ತಿನ ಕಾಂಡೆ 10 o'clock ಮುಟ್ಟ ಮಾತ್ರ. ಸೊ ಇಟ್ಸ್ ಅ ಲಾಸ್, ಹ್ಯೂಜ್ ಲಾಸ್. ಬಟ್ ಐ ಹೋಪ್ ಆರೇ ವಿನ್ ಆವೋಡು ಬೊಕ್ಕ ಎಂಕ್ ಫೀಲ್ ಆವೊಂದುಂಡು ಮಸ್ತ್ ಆರೇ ವಿನ್ ಆಪಿರಂದು ಎನ್ನ ಪ್ರಕಾರ ಒರಿಯೊರಿಯಾಗ ಅಕಲ್ನೇ ಆಯ್ನ ಪ್ರಕಾರ ಲುಪ್ಪುಂಡು ಮೊಕುಲ್ ವಿನ್ ಆವಲಿ ಮೊಕುಲ್ ರನ್ನರ್ ಆವಲಿ ಅಂದು. ಸೊ ಎನ್ನ ಪ್ರಕಾರ ಐ ಥಿಂಕ್ ರೂಪೇಶ್ ಶೆಟ್ಟಿ ವಿನ್ನರ್ ಆಂಡ ರಾಕೇಶ್ ರನ್ನರ್ ಆಪಿರಂದು. ಸೊ ಲೆಟ್ಸ್ ಸಿ ದಾದ ಆಪುನು ಅಂತೂಕ ಈಗ ಓನ್ಲಿ ವೇಟಿಂಗ್. ಸೊ ತನೇಶನ್ ಪೂರ ಬೇಗ ಓದಾರೆ ಉಂಡು ದಯಪಂಡ ಬೈ ಹೇಳ್ಬೇಕು ಫುಲ್ ಬ್ಯುಸಿ ಬಿಗ್ ಬಾಸ್ದ ಕತೆನೆ. ಸೊ ಅಂಚ ಕತೆ. ಸೊ ಇನಿ ಕಜಪು ದಾದ ಪಂಡ ವಾಟ್ ಡಿಡ್ ಐ ಡೂ ಎಂಕೆ ನೆನಪಿಜ್ಜಿ ಬೇಗ ಅಟಿಲ್ ಮಂದದು ಕ್ಲೀನಿಂಗ್ ಬೇಲೆಗೆ ಪೋದು ಬಿಡಿಯೇ. ಸೊ ಅಂಚ ಅದು ದಾದ ಅಟಿಲ್ ಓಕೆ ಯಾನ್ ಪದಿಪೆ ಸೊಪ್ಪು ಪಾಡ್ದೆ ಸಾಂಬಾರ್ಗು ಬೊಕ್ಕ ತೌತೆ ಪಾಡ್ದೆ ಬಟಾಟೆ ಪಾಡ್ದೆ ಬೊಕ್ಕ ಕ್ಯಾಬೇಜ್ದ ಪಲ್ಯ ಆ್ಯಂಡ್ ಆಕುಲ್ ಬತ್ತೆ ಇರ್ತೂಲೆ ಆಕುಲ್ ಬತ್ತದಾಂಡು ವಾಯ್ಸ್ಗೆ ಏನೊಂದುಂಡು. ಸೊ ನಿಕುಲ್ ಮಾತೆರ್ಲ ಪೋದು ಮುರಾನಿ ಆ್ಯನಿವರ್ಸರಿ ಆಂಡತ್ತೆ ಆ್ಯನಿವರ್ಸರಿಗಿದ್ದ ಸೆಲೆಬ್ರೇಷನ್ದ ವೀಡಿಯೋ ರೀಸೆಂಟ್ ಅದು ನಾನು ಶೇರ್ ಮಲ್ತಿದ್ದಿತ್ತೆ ಆಯ್ತು. ನೆಕ್ಸ್ಟ್ ಡೇ ಎಂಕುಲ್ ಪಿರ ಅವರ ಹೋಟೆಲಿಗೆ ಪೋದಿತ್ತ ಓ ಹೋಟೆಲ್ ಪೋತು ಒಂದು ಬಲೆ. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯ್ನ ನೆಕ್ಸ್ಟ್ ಡೇ ಏನ ವೆಡ್ಡಿಂಗ್ ಆ್ಯನಿವರ್ಸರಿ ಕನ್ಫ್ಯೂಷನ್ ಮಲ್ತೊನೊಚ್ಚಿ ಎನ್ನಲ ಏನ ಹಸ್ಬೆಂಡ್ನಲ್ಲ ಅತ್ತು ಯಾನ್ ರೀಸೆಂಟ್ ಅದೊಂಜಿ ಫ್ಯಾಮಿಲಿ ವ್ಲಾಗ್ ಪಾಡಿತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅವಲ್ತುಲೆ ಮೆನ್ಯೂ ಕಾರ್ಡ್ ಅಡ್ಡ ಉಂಡು ಯಾನ್ ವೀಡಿಯೋ ಮಲ್ತೊಂದುಲ್ಲೆ ಎಂದು. ಓಕೆ ಎನಿವೇಸ್ ಅವು ಸೆಲೆಬ್ರೇಷನ್ ಆಯ್ನ ನೆಕ್ಸ್ಟ್ ಡೇ ಆ ವ್ಲಾಗ್ ಮಿಸ್ ಮಲ್ದಿತ್ತಡ ಪೋದು ತೂಲೆ ಅವೇ ಫ್ಯಾಮಿಲಿ ವ್ಲಾಗ್ ವೆಡ್ಡಿಂಗ್ ಆ್ಯನಿವರ್ಸರಿದ ನಿಕುಲ್ ವೀಡಿಯೋಸ್ ಪೋದು ಚೆಕ್ ಮಲ್ತುಂಡ ವೀಡಿಯೋ ತಿಕ್ಕು ನಾವಿನ್ ತೂಲೆ. ಸೊ ಅವು ಸೆಲೆಬ್ರೇಷನ್ ಆಯ್ನ ನೆಕ್ಸ್ಟ್ ಡೇ ಎಂಕುಲ್ ಈತ್ ಜನ ಯಾನ್ಲ ಉಲ್ಲೆ ಯಾನು ನಿಕಲಿಗೆ ವೀಡಿಯೋ ತೋಜಿಜಿ ಬಿಕಾಸ್ ವೀಡಿಯೋ ಮಲ್ತೊಂದಿತ್ತೀನಿ ಯಾನೇ ಎಂಕುಲ್ ಈದ್ ಜನ ಉಂದು ಒಂಜಿ ಹೋಟೆಲ್ ರೆಸ್ಟೋರೆಂಟ್ ಬೈದ. ದಿಸ್ ಇಸ್ ಮೈ ಫೇವ್ರೇಟ್ ಆವೆ ಒಂದೇನ ಫೇವ್ರೇಟ್ ಪ್ಲೇಸ್ ಓ ಜಾಗ ನಿಕಲಿಗಿತ್ತೆ ಲಾಸ್ಟ್ ಡೇ ಅಂತ ತೊಚ್ಪಾವೆ ಬೋಟ್ ತೊಚ್ಪಾವೆ ಇಡೇ ಬೈದ ಎಂಕ್ ಮುಲ್ತ ಫುಡ್ ಐಟಮ್ಸ್ ಪಂಡ ಮಸ್ತ್ ಇಷ್ಟ. ಓ ಫುಡ್ ಐಟಮ್ಲ ಆರ್ಡರ್ ಮನ್ಪೊಲಿ ಧೈರ್ಯಡ್ ಬಿಕಾಸ್ ದ ಟೇಸ್ಟ್ ಬೆಸ್ಟ್ ಉಂಡು. ಸೊ ಅನ್ಶಾದ ಎಂಕೊಂದು ಮಸ್ತ್ ಇಷ್ಟ. ಸೊ ಎಂಕುಲ್ ಇಂಚನೆ ಫುಡ್ ಐಟಮ್ಸ್ ಪೂರ ಆ್ಯಂಡ್ ವೀಡಿಯೋ ಮಲ್ಪರೆ ಪೋಯ್ಜಿ ಡೆಸರ್ಟ್ಸ್ ತಿನ್ನೇನು ಪೂರ ಆ್ಯಂಡ್ ಕ್ಯಾಪ್ಚರ್ ಮಲ್ತದೆ ಆ್ಯಂಡ್ ಕೇಕ್ ಟು ಇರತ್ತೆ ಚೀಸ್ ಕೇಕ್ ದ್ಯಾಟ್ಸ್ ಮೈ ಫೇವ್ರೆಟ್ ಚೀಸ್ ಕೇಕ್ ಯಾನ್ ತಿಂಡೆ. ಆ್ಯಂಡ್ ತನೀಶ್ ಶ್ರಾವ್ಯ ಬೊಕ್ಕ ಎನ್ನ ಹಸ್ಬೆಂಡ್ನ ಕಸಿನ್ ಮುಕುಲ್ 3 ಜನ ಸೇರಿದು ಒಂದೆತ್ತ ಪುದರ್ ಹೆಂಗೆ ನೆನಪು ಆವಂದಿಜಿ ಮೇ ಬಿ ಡೆತ್ ಬೈ ಚಾಕ್ಲೇಟ್ ಅವೇನು ತಿಂಡೇರು ಅವು ತಿನ್ನರೆ ಎಡ್ಡೆ ಆಪುಂಡು ಚಾಕ್ಲೇಟಿ ಶೋಕ್ ಆಪುಂಡು. ಬಟ್ ತಿನ್ನಾಗ ಅರ್ಧ ತಿನ್ನಾಗ ಒರಿಯೊರೇ ತಿನ್ಪೆ ಪಂಡ ಆಪುಜಿ ಜಾಸ್ತಿ ಆಪುಂಡು. ಸೊ ಒಂದಿನ ಹಸ್ಬೆಂಡ್ ಆರ್ಡರ್ ಮಲ್ತಿದ್ದೀನಿ ಆ್ಯಂಡ್ ಎಂಕುಲ್ ಬೈದಿನಿ ಬ್ರಿಕ್ ಹೌಸ್ ಏರ್ ಪೂರ ಕುಡ್ಲದ ಬ್ರಿಕ್ ಹೌಸನ್ನು ವಿಸಿಟ್ ಮಲ್ತಿದ್ದಾರೆ. ಲೆಟ್ ಮೀ ನೋ ಆನ್ ದ ಕಾಮೆಂಟ್ ಸೆಕ್ಷನ್. 462 ನಂಬರ್ ಚೋಕುಂಡತೆ 462 ಪೂರ ಪಂಡ ಎಂಕ್ ಎನ್ನಂಚಿನಲೆಗ್ ಮಲ್ಲ ವಿಷಯ ದಾಯಪಂಡ 462 ವ್ಯೂಸ್ ಆತನು ಕ್ಲೀನಿಂಗ್ ಮೋಟಿವೇಶನ್ ವಿಡಿಯೋ ಲಾಸ್ಟ್ ವಿಡಿಯೋ 462 ವ್ಯೂಸ್ ಆತನ ಆ್ಯಂಡ್ ಐ ಜಸ್ಟ್ ನವ್ ಹ್ಯಾಡ್ ಬಾತ್ ಆಯ್ ಬೊಕ್ಕ ಐತೆ ಅನ್ನಿಕಲ್ಡೆ ಕುಲೊಂದೊಂಚೂರು ಪಾತಿರೊಂದು ರೆಡಿ ಆಕ ಅಂದು ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಪಾಡ್ದಾಂಡು. ಸೊ ಇದು ತಲೆ ವರ್ಚರಿ ಉಂಡು ಏರ್ ಪೂರ ಫೇರ್ ಆ್ಯಂಡ್ ಲವ್ಲಿ ಪಾಡ್ವೇರು ಎನ್ನ ಪ್ರಕಾರ ಫೇರ್ ಆ್ಯಂಡ್ ಲವ್ಲಿ ಮಸ್ತ್ ಓಲ್ಡ್ ಕ್ರೀಮ್ ಮಸ್ತ್ ಜನ ಅವೇ ಕ್ರೀಮ್ ಪಾಡುನು ನಾವು ಕ್ರೀಮ್ ಯೂಸ್ ಮಾಡ್ತೀವಿ ಬೊಕ್ಕ ಬೇತೆ ಕ್ರೀಮಿಗೆ ಶಿಫ್ಟ್ ಆರೆಲ್ಲ ಇಂಚ ನಮ್ಮಂಚಿನ ಕಲೆಗೆ ನಾರ್ಮಲ್ ಜನಕ್ಕಲ್ದಕಲೆ ಕಾಸ್ಟ್ಲಿ ಕ್ರೀಮ್ ಪಾಡ್ನಕ್ಕೂ ಲೇರು ನಮ್ಮದು ಆದೈತನಲ್ಲ ಫೇರ್ ಆ್ಯಂಡ್ ಲವ್ಲಿ ಫ್ರಮ್ ಮೈ ಚೈಲ್ಡ್ಹುಡ್ ಟಿಲ್ ಟುಡೇ ಸೇಮ್ ಥಿಂಗ್ ಬೇತೆ ಕ್ರೀಮ್ ಚೇಂಜ್ ಶಿಫ್ಟ್ ಆರೆ ಅವೊಂದೇ ಇಜ್ಜಿ ಅವು ಒಂಜಿ ಥರ ಇಷ್ಟ ಅದು ಪೋತುಂಡು ಬೇತೆ ಪೂರ ಪಾಡಿ ಕೂಡಲೇ ಎನ್ನ ದುಂಬೆ
ಆಯ್ಲಿ ಫೇಸ್ ನಾನು ಒಂಚೂರು ಆಯ್ಲಿ ತೋಜೋಣ ಐಕೆ ಇಂಕು ಒಂದು ಪಾಡಂಡು ಡ್ರೈ ಉಪ್ಪುನ ಫೇಸ್ ಸೊ ಅಂಚ ಇಂಕು ಫೇರ್ ಆ್ಯಂಡ್ ಲವ್ಲಿನೇ ಇಷ್ಟ ಸೊ ಏರ್ ಪೂರ ಫೇರ್ ಆ್ಯಂಡ್ ಲವ್ಲಿದ ಕುಲ್ಲೇರು ಕಮೆಂಟ್ ಮಾಡ್ತಲೆ ಮಲ್ಫರ ಸಾಧ್ಯ ಇಲ್ಲ ಸೊ ಇತ್ತೆ ಅದನ್ನು ತಲೆ ಬರ್ಸೋದಿಲ್ಲ ಸೊ ಮಾತೆರೆಗ್ಲ ಒಂಜಿ 10K 15K 20K 1 lakh ವ್ಯೂಸ್ ಪನ್ನಾಗ ಆಕಲಿಗೆ ಭಾರಿ ಖುಷಿ ಆವು ಆಕಲ್ ಪೂರ ಅಂಚ ಪೂರ ಎಕ್ಸ್ಪೆಕ್ಟೇಷನ್ ಇದು ಫೇರು ಬಟ್ ನಮ್ಮಂಚಿನ ಆಕಲಿಗೆ ಸ್ಟಾರ್ಟರ್ಸ್ನ ಕಲಿಗೆ ಸ್ಪೆಷಲಿ ಇಂಕ್ 400-300 ಆಡೋನೇ ಹಿಂಗೆ ಮಲ್ಲ ವಿಷಯ ಅಟ್ಲೀಸ್ಟ್ 1000 ವ್ಯೂಸ್ ಆಡಲ್ಲ ಅವೊಂದಿತ್ತಿನ ಪೂರ ವೀಡಿಯೋಸ್ಲ ಅಪ್ಪಾಗ ಇಂಕ್ ಫೀಲ್ ಆಪಡು ನನಾತು ಎಡೆ ಕಂಟೆಂಟ್ ಕೊರ್ಕಂದು ಫೀಲ್ ಆಪುಂಡು ನನಾತು ಲೈಫ್ ಸ್ಟೈಲ್ ವ್ಲಾಗ್ಸ್ ಮನ್ಪುಗ ಅಂತ ಫೀಲ್ ಆಪುಂಡು ನನಾತು ಡೈಲಿ ವ್ಲಾಗ್ಸ್ ಪಾಡುಗ ಅಂತ ಫೀಲ್ ಆಪುಂಡು ಸೊ ನಿಕುಲ್ ಮಾತೆಲ್ಲ ಸಪೋರ್ಟ್ ಮಲ್ತಾಡ ಡೈಲಿ ಅಂತ ಪಾಡೋನ ವೀಡಿಯೋಸ್ಗೂ 1000 ವ್ಯೂಸ್ ಆವೊಂದಿತ್ತಂಡ ಅಪ್ಪಗ ಮಿಸ್ ಮಲ್ಪಂದೆ ಎವ್ರಿ ಡೇ ವೀಡಿಯೋ ಪಾಡ್ವೆ ಆಯ್ನಾತ್ ಓಕೆನಾ ಸೊ ಅಂಚ 462 ಬೆಟ್ ವ್ಯೂಸ್ ಎನ್ನ ಪ್ರಕಾರ ಐತೆ ಒಂಚೂರು ಇಂಚೆನೆ ನಾನು ಕ್ರೀಮ್ ಪಾಡೊಂದು ಏತ್ ವ್ಯೂಸ್ ಆತನ ತೂಕ ಕ್ಲೀನಿಂಗ್ ಮೋಟಿವೇಶನ್ ಏನಾದ್ರು 462 ವಾವ್ ಯಾ ನೈಸ್ ನಂಬರ್ ಅಂತ ಫೀಲ್ ಆಂಡು ಸೊ ಅಂಚನೆ ರೀಸೆಂಟ್ ಆದ ಯಾನು ಒಂಜಿ ಕಡೆ ಪೋದಿತ್ತೆ ಅಪ್ಪಗ ಯಾನು ಒಂಜಿ ಜನರ್ ಮೀಟ್ ಆಗಿ ಏರೇನುಪ್ಪು ನಿಕುಲ್ ಗೆಸ್ ಮಲ್ಪೇರು ಯಾನೇ ಪಂದು ಉಟ್ಪೆ ಕಾಂತಾರ ಮೂವಿದ ಸಾಂಗ್ ವರಾಹ ರೂಪಂ ಸಾಂಗ್ ಬರೆತಿನರೇನು ಇಂಚನೆ ಒಂಜಿ ಕಡೆ ಪೋದಿತ್ತಿನಾಗ ಅರೇನು ಮೀಟ್ ಆಯೆ ಸೊ ಆರ್ನ ಒಂಜಿ ಸ್ವೀಟ್ ಆಯ್ನ ಮೆಮೊರಿ ನಾನು ಕ್ಯಾಪ್ಚರ್ ಮಾಡ್ತದೆ ನಿಕಲ್ ನೋಟು ಶೇರ್ ಮಾಡ್ತದಲ್ಲೇ ಆ ನಪ್ಪುದರ್ ಆ್ಯಕ್ಚುಲಿ ಹೆಂಗಿತ್ತೆ ನೆನಪ ಒಂದಿಜಿ ಬಟ್ ಆರ್ ಪಾತಿನಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ಆಯ್ನ ವಿಷಯಲಿ ಪೂರ ಪಂತೆರಿ ನಾನು ಫುಲ್ ವೀಡಿಯೋ ದೇಯ್ದಿಜಿ ಬುಕ್ಕ ಇಂಕ ಪೋಡ್ಗೆ ಸ್ಟಾರ್ಟ್ ಆಂಡು ಪೂರಾ ವೀಡಿಯೋ ದೆಪ್ಪುನು ಆರು ಪೂರ ಒಂದೇ ಜನ ಮೂಲುಲ್ಲ ಪಂಡದು ಆರ್ನ ಕೆಲವೊಂಜಿ ಆ ಮೂವಿದ ಬಗ್ಗೆ ರಿಲೇಟೆಡ್ ಆಯ್ನ ಕೆಲವೊಂಜಿ ಇನ್ಸಿಡೆಂಟ್ ಪನೊಂದಿತ್ತೀರ ಚೂರು ಮಾತ್ರ ದೇದೆ ಬೊಕ್ಕ ಕಟ್ ಮಂತೆ ಯಾನ್ ದುಂಬೆ ಯೂಟ್ಯೂಬ್ಗಳ ಪಾಡೋನು ಯಾನ್ ಪಾಡ್ದು ಬುಕ್ ಹಿಡ್ದ ತಂಡಲ್ಲ ಪ್ರಾಬ್ಲಮ್ ಆಂಡ ಓಕೆ ಲೆಟ್ ಮೀ ಕಟ್ ಅಂದು ಕೆಲವೊಂಜಿ ವಿಷಯಲೇನೆ ಅಂತ ಇದ್ದಿಜಿ ಅವೇನಕ್ಕೆಯಿಂದ ಯಾನೇ ತಿಳಿತದೆ ಎಂಜಾಯ್ ಮಾಡ್ತದೆ ಸೊ ಇತ್ತೆ ಆಯ್ತು ಕೆಲವೊಂಜಿ ಈತೊಂಚೂರು ಉಂಡು ಅವೇನು ಪೋಲಿ ತೂಂದು ಪಿರಾಬಲ್ಲೆ ಓಕೆ ಕೋರ್ಸಿನ ಹೇಗಿರಬೇಕು, ಯಾವ ರೀತಿ ಆರ್ಗ್ಯುಮೆಂಟ್ ಮಾಡಬೇಕು ಅಂತೇಳಿ ಅವರ ಒಂದು ಕಾಮನ್ ಫ್ರೆಂಡ್ ಇದ್ದಾರೆ ಸೋಹನ್. ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ನಾನು ಅಡ್ವೊಕೇಟ್ ಆದ್ದರಿಂದ ನಾನು ಹೋಗಿ ಅವರ ಟೀಮ್ ಜೊತೆ ಚರ್ಚೆ ಎಲ್ಲ ಮಾಡಿಕೊಂಡು ಈ ರೀತಿ ಬಂದರೆ ತೊಂದರೆ ಇಲ್ಲ, ಈ ರೀತಿ ನನ್ನದೇ ನಾಟಕದ ಅನುಭವದಿಂದ ನಾನು ಅವರಿಗೆ ಹೇಳಿದ್ದೆ. ಅದು ತುಂಬ ಇಷ್ಟ ಆಯಿತು. ಮತ್ತು ನಾವು ಹೇಳುವ ರೀತಿಯಲ್ಲಿ ಅವರು ಒಂದು ಡಿಫೆನ್ಸ್ ಲಾಯರ್ದು ರೋಲ್ ಇದೆ, ಒಂದು ಸಣ್ಣ ರೋಲ್. ಅನಂತ್ ನಾಗ್ ಎದುರುಗಡೆ 2-3 ಡೈಲಾಗ್ ಇದೆ, ನೀವು ಮಾಡಿ ಕವರ್ ಅಂತ ಹೇಳಿದ್ರು. ಆಯ್ತು ಅಂದ್ರೆ ಒಂದು 2 ದಿನ ಶೂಟಿಂಗ್ ಇಲ್ಲೇ ಗೌರ್ಮೆಂಟ್ ಕಾಲೇಜಲ್ಲಿ ಇತ್ತು. ಹಾಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಆ ನಂತರ ಅವರು ಒಳ್ಳೆ ಒಂದು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಂಡು ಒಂದು ದೊಡ್ಡ ಸ್ಟಾರ್ ಆದರೂ ಕೂಡ ಮೆಸೇಜಿಗೆ ರಿಯಾಕ್ಷನ್ ಮಾಡೋದು, ಕಾಲ್ ಮಾಡೋದಿತ್ತು. ಇತ್ತೀಚೆಗೆ ಕಾಂತಾರ ಶೂಟಿಂಗ್ ಆಗ್ತಾ ಇತ್ತು. ಅದರಲ್ಲಿ ನನ್ನ ತುಂಬ ಜನ ಗೆಳೆಯರು ಇನ್ವಾಲ್ವ್ ಆಗಿದ್ರು. ನಾನು ಒಂದು 15-16 ವರ್ಷ ಮುಂಚೆ ಬರೆದಂಥ ಒಂದು ಹಾಡಿತ್ತು, ವಾಪುರ್ಲಿ ಅನ್ನೋ ಒಂದು ಕೋಲದ ಬಗ್ಗೆ ಬರೆದಂಥ ಹಾಡು, ನಾನೇ ಬರೆದ ಹಾಡು. ನಮ್ಮ ಒಂದು ಆಲ್ಬಮಲ್ಲಿ ಆಗಿತ್ತು, ತುಂಬ ಫೇಮಸ್ ಆಗಿತ್ತು. ವಿಶ್ವ ತುಳು ಸಮ್ಮೇಳನದಲ್ಲಿ ಸಾಧಾರಣ 3 ಲಕ್ಷ ರೂಪಾಯಿಯಷ್ಟು CD ಅದು ಸೇಲ್ ಆಗಿತ್ತು. ಆ CD ನನ್ನ ಪ್ರಕಾರ ತುಳುವಿನಲ್ಲಿ ದೀಪಾವಳಿಕೆ ಅನ್ನುವಂಥ CD ಅದು ಮಾಡಿದಷ್ಟು ಹಣ ಬೇರೆ ಯಾವುದು ಅಂದರೆ ಇಂಡಿಪೆಂಡೆಂಟ್ ಆಗಿ ಮ್ಯೂಸಿಕ್ ಮಾಡಿದಂಥ ಒಂದು ಆಲ್ಬಮ್ ಬರಲಿಲ್ಲ. ಹಾಗೆ ಅದರ ಫೇಮ್ ಏನಿತ್ತು ಅದು ಇವರಿಗೆ ಗೊತ್ತಾಯಿತು, ರಿಷಬ್ ಅವರಿಗೆ. ನಮ್ದೊಂದು ಕೋಲದ್ದು ಮತ್ತು ಈ ಭೂತದ ದೈವದ ವಿಷಯದ ಒಂದು ಸಬ್ಜೆಕ್ಟ್ ಇದೆ ಕಾಂತಾರ ಅಂತ. ನಾವು ನಿಮ್ಮ ವಾಪರ್ಲಿಯ ಹಾಡನ್ನು ಬಳಕೆ ಮಾಡ್ಕೊಳ್ತೀವಿ, ನೀವು ಬನ್ನಿ ಅಂತೇಳಿ ಮಾಯ ಇಂಟರ್ನ್ಯಾಷನಲ್ ಹೋಟೆಲ್ಗೆ ಕರೆದು ಹೇಗೆ ಮೊದಲ ಪರಿಚಯ ಇತ್ತಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆ, ಹಾಗೆ ಹೋಗಿ ಮಾತಾಡಿ ಆಗುವಾಗ ನನ್ನ ಕಾಮನ್ ಫ್ರೆಂಡ್ ಇದ್ರು ಮೈನ್ ರಾಮದಾಸ್ ಅಂತ. ಸೊ ಅವ್ರು ಹೇಳಿದ್ರು ಒಂದು ಸಿಗ್ನೇಚರ್ ಆಗಬೇಕು ನಿಮ್ದು ಅಂತೇಳಿ ವಾಪರ್ಲಿಯ ಹಾಡನ್ನು ನಾನು ಅವ್ರಿಗೆ ಕೊಟ್ಟೆ ಅಂತೇಳಿ ಸಿಗ್ನೇಚರ್ ಆಗಿ ತುಂಬ ಹೊತ್ತಾಯ್ತು, 12 ಗಂಟೆವರೆಗೆ ಹೀಗೆ ಮಾತುಕತೆ ಆಗ್ತಾ ಇತ್ತು. ನಂತರ ಹೇಳಿದ್ರು, ಕಾವರ ಇನ್ನೊಂದು ಪದ್ಯ ನಮಗೆ ಅರ್ಜೆಂಟಾಗಿ ಬೇಕು, ನೀವು ಬರೀತೀರಾ ಅಂತ. ಆಯ್ತು ಮಾಡೋಣ ಅಂತ ಹೇಳಿದ್ರು. ಸೊ ಟ್ಯೂನ್ ಕಳಿಸಿದ್ರು. ಆಗಲೇ ಮನೆಗೆ ಹೋಗಿ ಒಂದಷ್ಟು ಬೇರೆ ಬೇರೆ ರೀತಿಯ ಪದ್ಯಗಳನ್ನು, ಬೇರೆ ಬೇರೆ ರೀತಿಯ ಸಾಹಿತ್ಯಗಳನ್ನು ಟ್ರೈ ಮಾಡಿದೆ.
ಒಂದಷ್ಟು ಅವ್ರಿಗೆ ಕಳಿಸಿದೆ, ಅವರು ದೊಡ್ಡ ಒಂದು ರಿಯಾಕ್ಷನ್ ಮಾಡಿರಲಿಲ್ಲ. ಕೊನೆಗೆ ಅವರು ಒಂದು ಸ್ವಲ್ಪ ಕ್ಲಾಸಿಕ್ ಆಗಿರಲಿ, ವಾಯ್ಸ್ ಮೆಸೇಜ್ ಆಗ್ತಾ ಇದ್ರು, ಸ್ವಲ್ಪ ಕ್ಲಾಸಿಕ್ ಆಗಿರಲಿ, ಸ್ವಲ್ಪ ಜನಪದ ಮಿಕ್ಸ್ ಆಗಿರಲಿ, ಮತ್ತು ದೈವದ ಬಗ್ಗೆ ಒಂದು ಫೀಲಿಂಗ್ ಬರುವಾಗಿರಲಿ ಅಂತ ಹೇಳಿದ್ರು. ನಾನು ಸಣ್ಣದಿರುವಾಗ ಸಂಸ್ಕೃತ ಸ್ಟೂಡೆಂಟ್ ಆಗಿದ್ದೆ. ಸೊ ಇದೊಂದು ಟ್ರೈ ಮಾಡೋಣ ಅಂತೇಳಿ ಸಂಸ್ಕೃತದ 4 ಲೈನ್ಗಳನ್ನು ಬರೆದು ಕಳಿಸಿದೆ. ಅದನ್ನು ಹಾಡಿ ಕೂಡ ಕಳಿಸಿದೆ. ಇದು ಕಳಿಸುವಾಗ 2.5 ಗಂಟೆ ಆಗಿತ್ತು. 3 ಗಂಟೆಗೆ ಅವ್ರದ್ದು ವಾಯ್ಸ್ ಮೆಸೇಜ್ ರಿಯಾಕ್ಷನ್ ಬರ್ತದೆ. ಪ್ರಾಯಶಃ ಅವರು ಅದನ್ನು ಕಾಯ್ತಾ ಇದ್ರು ಗೊತ್ತಿಲ್ಲ ನನಗೆ. ಕಾವು ಸಖತ್ತಾಗಿದೆ. ಅದೇ ಹೌದು. ಸೊ 3 ಗಂಟೆ ರಾತ್ರಿಗೆ ಅವ್ರ ರಿಯಾಕ್ಷನ್ ಬರ್ತದೆ. ಕಾವು ಸಖತ್ತಾಗಿದೆ, ಸೌಂಡಿಂಗ್ ತುಂಬ ಚೆನ್ನಾಗಿದೆ, ಇನ್ನೂ ಒಂದು 4 ಲೈನ್ ಬರೆದು ಬಿಡಿ, ಒಂದು ಫುಲ್ ಪ್ರೈಸ್ ಹಾಡಾಗುತ್ತೆ. ಸೊ ಅದನ್ನು ಅವರು ಇಮಿಡಿಯೇಟ್ ಅಜನೀಶ್ ಲೋಕನಾಥ್ಗೆ ಕಳಿಸ್ತಾರೆ. ಅಜನೀಶ್ ಲೋಕನಾಥ್ಗೆ ಕಾಲ್ ಮಾಡಿದ್ರು ಮಧ್ಯರಾತ್ರಿ. ಸೊ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್.